ನಮ್ಮ ನಿಮ್ಮಂಥವರು ಸಿನಿಮಾದಲ್ಲಿ ನೋಡುವಂತಹ ಆಕ್ಷನ್ ಸೀನ್ಗಳನ್ನು ನೋಡಿ ಬೆಚ್ಚಿ ಬೀಳೋದು ಸಹಜ. ಇದನ್ನೆಲ್ಲ ನೋಡಿ ಒಮ್ಮೊಮ್ಮೆ ಇಂತಹ ಭಯಾನಕ ಹಾಗೂ ಭಯಂಕರ ಆಕ್ಷನ್ಗಳನ್ನ ಈ ಹೀರೋಗಳು, ಈ ವಿಲನ್ಗಳು ಹೇಗೆ ಮಾಡುತ್ತಾರೆ ಎಂದು ಸಹಜವಾಗಿ ಆಶ್ಚರ್ಯವಾಗುತ್ತದೆ. ಇವತ್ತು ನಾನು ಇಂತಹ ಸಿನಿಮಾಗಳಲ್ಲಿ ಬಳಸುವಂತಹ ತಂತ್ರಜ್ಞಾನವನ್ನ, ಗ್ರಾಫಿಕ್ಸ್ ಅನ್ನ, ಟೆಕ್ನಾಲಜಿಯನ್ನ ಹಾಗೂ ಅದರ ಹಿಂದೆ ಇರುವ ಅದ್ಭುತ ಕೈಚಳಕದ ರಹಸ್ಯವನ್ನ ರಿವೀಲ್ ಮಾಡ್ತಾ ಇದ್ದೀನಿ. ಇನ್ನು ಮೇಲೆ ನೀವು ದೊಡ್ಡ ಪರದೆ ಮೇಲೆ ನೋಡುವಂತಹ ವಿಸ್ಮಯಕಾರಿ ಆಕ್ಷನ್ ಸೀನ್ಗಳನ್ನ, ಹೀರೋ ಹಾಗೂ ಹೀರೋಯಿನ್ ನಡುವೆ ನಡೆಯುವಂತಹ ರೊಮ್ಯಾಂಟಿಕ್ ಸೀನ್ಗಳನ್ನ, ಕ್ಲೈಮ್ಯಾಕ್ಸ್ ಅಲ್ಲಿ ನಡೆಯುವ ಫೈಟಿಂಗ್ ಸೀನ್ಗಳನ್ನ ನೋಡಿ ಮುಂದೆ ಎಂದು ಆಶ್ಚರ್ಯ ಪಡುವುದಿಲ್ಲ. ಬದಲಾಗಿ ನೀವು ಇವುಗಳನ್ನು ನೋಡಿದಾಗ ನಾನು ಹೇಳುವ ಟೆಕ್ನಿಕ್ಗಳೆಲ್ಲ ನಿಮ್ಮ ಕಣ್ಣ ಮುಂದೆ ಬರುತ್ತವೆ. ಇತ್ತೀಚೆಗಂತೂ ಹೀರೋಗಳನ್ನ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳನ್ನ ಆರಾಮವಾಗಿ ಹತ್ತುವುದನ್ನ ಹಾಗೂ ಆಕಾಶದಲ್ಲಿ ಒಂದು ಬಿಲ್ಡಿಂಗ್ ನಿಂದ ಇನ್ನೊಂದು ಬಿಲ್ಡಿಂಗ್ ಗೆ ಹಾರುವುದನ್ನ ಕೂಡ ನೀವು ನೋಡಿರಬಹುದು. ಅಷ್ಟೇ ಅಲ್ಲ, ಒಬ್ಬ ಹೀರೋ ಡಬಲ್ ರೋಲ್ ಅಥವಾ ಟ್ರಿಪಲ್ ರೋಲ್ ಕೂಡ ಆರಾಮವಾಗಿ ಮಾಡುವುದು ನೀವು ಕಂಡಿರಬಹುದು. ತೆಳ್ಳಗಿರುವ ಹೀರೋ ಕೂಡ ಸಿಕ್ಸ್ ಪ್ಯಾಕ್ ಅನ್ನ ಬಳಸಿ ಹುಡುಗ ಹುಡುಗಿಯರಿಗೆ ಇಂಪ್ರೆಸ್ ಮಾಡುತ್ತಿರುವುದನ್ನ ನಾವು ಸಿನಿಮಾದಲ್ಲಿ ನೋಡುತ್ತೇವೆ. ಇಂತಹದೆಲ್ಲ ಆಗದೇ ಇರುವಂತಹ, ಎಲ್ಲರೂ ಇಂಪಾಸಿಬಲ್ ಅನ್ನೋ ಸೀನ್ಗಳನ್ನ, ಬಾಡಿಯನ್ನ ನೋಡಿ ಪ್ರತಿಯೊಬ್ಬರು ಆಶ್ಚರ್ಯ ಪಡೋದು ಸಹಜವೇ. ಕೆಲವೊಂದು ಸಿನಿಮಾಗಳಲ್ಲಿ ನೀವು ಹೀರೋ ಹಾಗೂ ಹೀರೋಯಿನ್ ಚುಂಬನ ಮಾಡುವಂತಹ ರೊಮ್ಯಾಂಟಿಕ್ ಸೀನ್ಗಳನ್ನು ಕೂಡ ನೋಡಿರ್ತೀರಾ. ಅದು ಅಷ್ಟೇ ಅಲ್ಲ, ತುಟಿಗೆ ತುಟಿ ಚುಂಬಿಸುವಂತಹ ರೊಮ್ಯಾಂಟಿಕ್ ಸನ್ನಿವೇಶಗಳು. ನಿಜ ಹೇಳಬೇಕೆಂದ್ರೆ ಇದರಲ್ಲಿ ಹೀರೋ ಆಗಲಿ ಹೀರೋಯಿನ್ ಆಗಲಿ ಒಬ್ಬರನ್ನೊಬ್ಬರು ಮುಟ್ಟಿರುವುದೇ ಇಲ್ಲ, ಚುಂಬಿಸುವುದಂತೂ ದೂರದ ಮಾತು. ಆದರೂ ಈ ರೀತಿ ಹೇಗೆ ತೋರಿಸುತ್ತಾರೆ ಅಂತ ನೀವು ಆಶ್ಚರ್ಯ ಪಡಬಹುದು. ಸ್ನೇಹಿತರೆ, ಜಾಸ್ತಿ ಟೆನ್ಷನ್ ಮಾಡಿಕೊಳ್ಳಬೇಡಿ. ಈ ಎಲ್ಲ ಸಿನಿಮಾ ಟೆಕ್ನಿಕ್ಗಳನ್ನ, ಸಿನಿಮಾ ರಹಸ್ಯಗಳನ್ನ ಇವತ್ತು ನಾನು ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಮೊಟ್ಟ ಮೊದಲಿಗೆ ಸಿಕ್ಸ್ ಪ್ಯಾಕ್ ಆಪ್ ಬಗ್ಗೆ ಮಾತಾಡೋಣ. ಹೌದು, ಇವತ್ತು ಹೀರೋಗಳಿಗೆ ಬಾಡಿ ಇಲ್ಲ ಅಂದ್ರೆ ಯಾರು ಕೂಡ ಕೇರ್ ಮಾಡುವುದೇ ಇಲ್ಲ. ಹೀರೋ ನೋಡೋಕೆ ಚೆನ್ನಾಗಿರಲಿ ಇರದೇ ಇರಲಿ, ಮುಖದ ಮೇಲೆ ಲಕ್ಷಣ ಇರಲಿ ಇರದೇ ಇರಲಿ, ಆದರೆ ಅವರಿಗೆ ಅಚ್ಚುಕಟ್ಟಾದಂತಹ ಸಿಕ್ಸ್ ಪ್ಯಾಕ್ ಬಾಡಿ ಇರಲೇಬೇಕು. ಆಗ ಮಾತ್ರ ಅವನು ಹೀರೋ ಅನಿಸಿಕೊಳ್ಳುತ್ತಾನೆ. ಹೀಗಾಗಿ ಇವತ್ತು ಬಾಡಿ ಇರುವಂತಹ ಹೀರೋಗಳಾಗಲಿ, ಹೊಟ್ಟೆ ಇರುವಂತಹ ಇರದಂತಹ ಹೀರೋಗಳಾಗಲಿ, ಪ್ರತಿಯೊಬ್ಬರಿಗೂ ಸಿಕ್ಸ್ ಪ್ಯಾಕ್ ಬಾಡಿ ಇರಲೇಬೇಕು. ಯಾವುದೇ ಆಕ್ಷನ್ ಸೀಕ್ವೆನ್ಸ್ ಮಾಡುವ ಮೊದಲು ಅವರು ತಮ್ಮ ಬಟ್ಟೆಯನ್ನ ಕಳಚಿ ತಮ್ಮ ಸಿಕ್ಸ್ ಪ್ಯಾಕ್ ಅನ್ನ ತೋರಿಸಿಯೇ ಮುಂದೆ ಹೆಜ್ಜೆ ಹಾಕುತ್ತಾರೆ. ಆದರೆ ಪ್ರತಿಯೊಬ್ಬ ಹೀರೋ ಈ ಸಿಕ್ಸ್ ಪ್ಯಾಕ್ ಅನ್ನ ತನ್ನ ಬಾಡಿಗೆ ಅಳವಡಿಸಿಕೊಳ್ಳಬೇಕೆಂದ್ರೆ ಸುಲಭದ ಮಾತಲ್ಲ. ದಿನ ರಾತ್ರಿ ಜಿಮ್ ಅಲ್ಲಿ ಕಳೆಯಬೇಕಾಗುತ್ತದೆ, ಬೆವರು ಸುರಿಸಬೇಕಾಗುತ್ತದೆ. ಸಿಕ್ಸ್ ಪ್ಯಾಕ್ ಅನ್ನ ಗಳಿಸಲು ಕನಿಷ್ಠ ಪಕ್ಷ 10 ರಿಂದ 12 ತಿಂಗಳು ಕಾಯಬೇಕಾಗುತ್ತದೆ. ಇಷ್ಟೆಲ್ಲ ಬ್ಯುಸಿ ಇರುವಂತಹ ನಮ್ಮ ಹೀರೋಗಳು ಇಷ್ಟೆಲ್ಲ ಕಷ್ಟ ಪಡುತ್ತಾರಾ? ಜಿಮ್ಮಿಗೆ ಹೋಗಿ ಪ್ರತಿದಿನ 3-4 ಗಂಟೆ ಕಸರತ್ತು ಮಾಡುತ್ತಾರಾ ಅನ್ನುವ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕಾಡುತ್ತದೆ. ಜಾಸ್ತಿ ಯೋಚನೆ ಮಾಡಬೇಡಿ. ಹೇಗೇಗೋ ಇರುವಂತಹ ಹೀರೋಗಳಿಗೆ ಇಂದು ಸಿಕ್ಸ್ ಪ್ಯಾಕ್ ಬಾಡಿ ಕೊಡುವುದು VFX ನ ಕಮಾಲಾಗಿದೆ. VFX ಅಂದ್ರೆ ವಿಜುವಲ್ ಎಫೆಕ್ಟ್ಸ್ ಅಂದರ್ಥ. ಇದರ ಮೂಲಕ ಸಣ್ಣ ಇರುವ ಹೀರೋಗಳು ಹಾಗೂ ದಪ್ಪ ಇರುವ ಹೀರೋಗಳು ಕೂಡ ಸಿಕ್ಸ್ ಪ್ಯಾಕ್ ಇರುವ ಹಾಗೆ ಇದು ತೋರಿಸುತ್ತದೆ. ಜೊತೆಗೆ ಸಿಕ್ಸ್ ಪ್ಯಾಕ್ ಹೋಲುವಂತಹ ರಬ್ಬರ್ ಸೂಟ್ ಅನ್ನು ಕೂಡ ಹಾಕಲಾಗುತ್ತದೆ. ಈ ರಬ್ಬರ್ ಸಿಕ್ಸ್ ಪ್ಯಾಕ್ ಸೂಟ್ ಹಾಕುವುದರಿಂದ ಜಿಮ್ ನಲ್ಲಿ 5-6 ತಿಂಗಳು ಕಸರತ್ತು ಮಾಡಬೇಕಿಲ್ಲ. 5 ನಿಮಿಷದಲ್ಲಿ ನೀವು ಸಿಕ್ಸ್ ಪ್ಯಾಕ್ ಅನ್ನ ಹೊಂದಬಹುದು. ಜೊತೆಗೆ ವಿಲನ್ ಗಳನ್ನ ಹೊಡೆಯಲು ಆಕ್ಷನ್ ಸೀನ್ಗಳಲ್ಲಿ ನಿಮ್ಮ ಬಟ್ಟೆ ಬಿಚ್ಚಿ ನಿಮ್ಮ ಬಾಡಿಯನ್ನ ತೋರಿಸಬಹುದು. ನೀವು ಇವತ್ತು ದೊಡ್ಡ ದೊಡ್ಡ ಹೀರೋಗಳನ್ನೇ ನೋಡಿ, ರಣವೀರ್ ಕಪೂರ್ ಆಗಲಿ, ಪ್ರಭಾತ್ ಆಗಿರಬಹುದು, ಸಲ್ಮಾನ್ ಖಾನ್ ಆಗಿರ್ಬೋದು, ಶಾರುಖ್ ಖಾನ್ ಆಗಿರ್ಬೋದು, ಈ ಎಲ್ಲಾ ಖಾನಗಳು ಖಾಲಿಯಾಗಿದ್ದಾರೆ. ಯಾರಿಗೂ ಕೂಡ ಸಿಕ್ಸ್ ಪ್ಯಾಕ್ ಇಲ್ಲ. ಇವರೆಲ್ಲ ಬಳಸ್ತಾ ಇರೋದು ಈ VFX. ಆದ್ರೆ ಎಲ್ಲಾ ಹೀರೋಗಳು ಈ ತರದ ಸಿಕ್ಸ್ ಪ್ಯಾಕ್ ರಬ್ಬರ್ ಸೂಟ್ ಅನ್ನೇ ಹಾಕಿ ಆಕ್ಷನ್ ಸೀಕ್ವೆನ್ಸ್ ಮಾಡುತ್ತಾರೆ ಅಂತ ಏನಿಲ್ಲ. ಕೆಲವೊಬ್ಬರು ನಿಜವಾಗ್ಲೂ ಸಿಕ್ಸ್ ಪ್ಯಾಕ್ ಅನ್ನ ಹೊಂದಿದ್ದಾರೆ. ಅದರಲ್ಲಿ ಹೃತಿಕ್ ರೋಷನ್, ಟೈಗರ್ ಶ್ರಾಫ್ ಮುಂತಾದವರು. ನಿಮ್ಮ ಪ್ರಕಾರ ನಿಜವಾದ ಸಿಕ್ಸ್ ಪ್ಯಾಕ್ ಅನ್ನು ಹೊಂದಿದ ಹೀರೋಗಳ ಬಗ್ಗೆ, ನಿಜಕ್ಕೂ ಇವರೆಲ್ಲ ಜಿಮ್ ನಲ್ಲಿ ಕಸರತ್ತು ಮಾಡಿ ತಮ್ಮ ಬಾಡಿಯನ್ನ ಸಿಕ್ಸ್ ಪ್ಯಾಕ್ ಅನ್ನಾಗಿ ಮಾರ್ಪಾಡು ಮಾಡಿದ್ದಾರೆ.
ಇವತ್ತಿನ ಸಿನಿಮಾಗಳಲ್ಲಿ ಒಂದು ಮಸಾಲೆ ಸಿನಿಮಾ ಅಂತ ಕರೆಸಿಕೊಳ್ಳಬೇಕೆಂದ್ರೆ ಹಲವಾರು ವಿಷಯಗಳು ಇರಲೇಬೇಕು. ಮೊದಲನೆಯದು ಸಿಕ್ಸ್ ಪ್ಯಾಕ್, ಎರಡನೆಯದು ಐಟಮ್ ಸಾಂಗ್, ಮೂರನೆಯದು ಹುಡುಗ ಹುಡುಗಿ ನಡುವೆ ಚುಂಬಿಸುವ ಸನ್ನಿವೇಶಗಳು. ಇವಿದ್ದರೆ ಒಂದು ಮಸಾಲೆ ಸಿನಿಮಾ ತಯಾರಾಗುತ್ತದೆ ಎನ್ನೋ ಮನೋಭಾವನೆ ನಮ್ಮ ಸಿನಿಮಾ ಡೈರೆಕ್ಟರ್ಗಳಲ್ಲಿದೆ. ಹೀಗಾಗಿ ಒಬ್ಬ ಹೀರೋ ಹಾಗೂ ಹೀರೋಯಿನ್ ನಡುವೆ ನಿಜಕ್ಕೂ ಈ ರೀತಿಯ ಚುಂಬನ ಸನ್ನಿವೇಶಗಳು ಇರುತ್ತವೆ ಅಂತ ನೀವು ಯೋಚಿಸುತ್ತಿರಬಹುದು. ಹೌದು ಸ್ನೇಹಿತರೆ, ಇತ್ತೀಚೆಗೆ ಈ ಚುಂಬನ ಸನ್ನಿವೇಶ ಮಾಡಲು ಕೂಡ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ ಎಂದರೆ ನೀವು ನಂಬುತ್ತೀರಾ? ಇತ್ತೀಚೆಗೆ VFX ಬಳಸಿ ಚುಂಬನದ ಸನ್ನಿವೇಶಗಳು ಕೂಡ ಸುಲಭವಾಗಿ ಮಾಡಲಾಗುತ್ತಿದೆ. ಇದಕ್ಕೂ ಒಂದು ಕಾರಣವಿದೆ. ಯಾಕೆ ಇದರಲ್ಲಿ ಅಂಥದ್ದೇನು ಸಾಹಸ ಅಂತ ನೀವು ಯೋಚನೆ ಮಾಡುತ್ತಿರಬಹುದು. ಇದಕ್ಕೆ ಕಾರಣ ಇತ್ತೀಚೆಗೆ ದೊಡ್ಡ ದೊಡ್ಡ ಹೀರೋಯಿನ್ಗಳು ಇಂತಹ ಚುಂಬನದ ಸೀನುಗಳನ್ನು ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ. ಅದರಲ್ಲೂ ಮದುವೆಯಾದಂತಹ ಹೀರೋಯಿನ್ಗಳು ಇಂತಹ ಸನ್ನಿವೇಶಗಳನ್ನು ಮಾಡಲು ಒಪ್ಪುವುದಿಲ್ಲ. ಆದರೆ VFX ಮೂಲಕ ತಮ್ಮನ್ನು ಬಳಸಬಹುದು ಎಂದು ಪರವಾನಗಿ ನೀಡಿರುತ್ತಾರೆ. ಇಂಥ ಸಂದರ್ಭದಲ್ಲಿ ಮಾತ್ರ ಹೆಚ್ಚಾಗಿ ನಿರ್ದೇಶಕರು VFX ಅನ್ನ ಬಳಸಿ ಚುಂಬನದ ಸೀನುಗಳನ್ನ ಮಾಡುತ್ತಾರೆ. ದೊಡ್ಡ ಪರದೆ ಮೇಲೆ ಇವುಗಳನ್ನು ನೋಡಿದಾಗ ನಿಜಕ್ಕೂ ಹೀರೋ ಹಾಗೂ ಹೀರೋಯಿನ್ ಯಾವ ರೀತಿ ಚುಂಬಿಸುತ್ತಿದ್ದಾರೆ ಅಂತ ನಿಮಗೆ ಅನಿಸುತ್ತದೆ. ಇದು ಎಷ್ಟು ಅಸಲಿಯಾಗಿರುತ್ತದೆ ಎಂದು ಅದು ನಿರ್ದೇಶಕನಿಗೆ ಮಾತ್ರ ಗೊತ್ತು. ಇಲ್ಲಿ ಹೆಚ್ಚಾಗಿ ಒಬ್ಬ ಹೀರೋ ಒಂದು ತೆಂಗಿನಕಾಯಿಯನ್ನು ಹುಡುಗಿಯ ಮುಖ ಎಂದು ಭಾವಿಸಿ ಅದಕ್ಕೆ ಚುಂಬನ ಮಾಡುತ್ತಾನೆ. ಹೀಗಿರುವಾಗ VFX ಮೂಲಕ ಆ ತೆಂಗಿನಕಾಯಿಯನ್ನು ಹೀರೋಯಿನ್ ಮುಖದೊಂದಿಗೆ ರೀಪ್ಲೇಸ್ ಮಾಡಲಾಗುತ್ತದೆ. ಹೀಗೆ ಮಾಡುವುದರಿಂದ ನಿಜಕ್ಕೂ ಆ ಹೀರೋ ಆ ಹೀರೋಯಿನ್ ಅನ್ನ ಚುಂಬಿಸಿದ ಹಾಗೆ ಪರದೆ ಮೇಲೆ ಕಾಣುತ್ತದೆ. ಆದರೆ ನೀವೇನಾದರೂ ತುಂಬಾ ಗಮನವಿಟ್ಟು ನೋಡಿದರೆ ಯಾವುದು ನಿಜವಾದ ಚುಂಬನ ಸನ್ನಿವೇಶ, ಯಾವುದು VFX ಇಫೆಕ್ಟ್ ಮೂಲಕ ಮಾಡದ ಚುಂಬನ ಸನ್ನಿವೇಶವೆಂದು ಗೊತ್ತಾಗುತ್ತದೆ. ಹೀಗೆ ಅದನ್ನು ಕಂಡುಹಿಡಿಯಲು ನೀವು ಒಂದು ಸಿನಿಮಾವನ್ನ ಅಥವಾ ಆ ಒಂದು ಸೀನನ್ನ 10 ರಿಂದ 15 ಬಾರಿ ನೋಡಿದರೆ ಮಾತ್ರ ಸಾಧ್ಯ. ಇಲ್ಲವಾದರೆ ನೀವು ನಾರ್ಮಲ್ ಆಗಿ ನೋಡಿದರೆ ಸ್ವಲ್ಪವೂ ಗೊತ್ತಾಗದ ಹಾಗೆ ಈ ತಂತ್ರಜ್ಞಾನವನ್ನು ಇತ್ತೀಚೆಗೆ ನಮ್ಮ ಸಿನಿಮಾ ನಿರ್ದೇಶಕರು ಬಳಸುತ್ತಿದ್ದಾರೆ ಎಂದರೆ ಅಚ್ಚರಿ ಪಡುವುದರಲ್ಲಿ ಹೊಸದೇನಲ್ಲ. ಇದೇ ರೀತಿ ನೀವು ಹೀರೋಗಳು ದೊಡ್ಡ ದೊಡ್ಡ ಬೆಟ್ಟಗಳನ್ನು ಹತ್ತುವುದು ಕೂಡ ನೋಡುತ್ತಿದ್ದೀರಾ. ನಿಜ ಹೇಳಬೇಕೆಂದರೆ ಹೀರೋಗಳು ಇಲ್ಲಿ ಬೆಟ್ಟಗಳನ್ನು ಹತ್ತುವುದಿಲ್ಲ, ಬದಲಾಗಿ ಏಣಿಯನ್ನು ಏರುತ್ತಿರುತ್ತಾರೆ ಅಷ್ಟೇ. ಅದನ್ನೇ ಆಕ್ಟಿಂಗ್ ಅನ್ನೋದು. ಏಣಿಯನ್ನ ಏರುವಾಗ ಬೆಟ್ಟವನ್ನೇ ಹತ್ತಿದ ಹಾಗೆ ಆಕ್ಟ್ ಮಾಡುತ್ತಾರೆ. ಹಿಂದೆ ಗ್ರೀನ್ ಮ್ಯಾಟ್ ಬಳಸಿ ಅಂದರೆ ಕ್ರೋಮೋಕಿ ತಂತ್ರಜ್ಞಾನವನ್ನು ಬಳಸಿ ಆ ಏಣಿಯ ಬದಲು ಅಲ್ಲಿ ಬೆಟ್ಟವನ್ನ ಗ್ರಾಫಿಕ್ಸ್ ಮೂಲಕ ಅಳವಡಿಸುತ್ತಾರೆ. ಸಿನಿಮಾ ಪರದೆ ಮೇಲೆ ನೋಡಿದಾಗ ನಿಜಕ್ಕೂ ಹೀರೋ ದೊಡ್ಡ ದೊಡ್ಡ ಭಯಾನಕ ಬೆಟ್ಟಗಳನ್ನು ಹತ್ತಿ ಇಳಿದು ಹೀರೋಯಿನ್ ಅನ್ನ ಬಚಾವ್ ಮಾಡುವ ಸೀನುಗಳು ನಿಜಕ್ಕೂ ರೋಮಾಂಚನಗೊಳಿಸುತ್ತವೆ. ನಿಜ ಹೇಳಬೇಕೆಂದರೆ ಈ ಎಲ್ಲ ತಂತ್ರಜ್ಞಾನಗಳು ಬಂದ ಮೇಲೆ ಸಿನಿಮಾ ಮಾಡುವುದು ತಕ್ಕ ಮಟ್ಟಿಗೆ ಸುಲಭವಾಗಿದೆ. ಮೊದಲಿನ ಹಾಗೆ ಹೀರೋಗಳು ಸ್ಟಂಟ್ ಮಾಡುವ ಬದಲು ಡೂಪ್ಲಿಕೇಟ್ ಗಳನ್ನ ಬಳಸುತ್ತಿದ್ದರು. ಈಗ ಅದು ಕೂಡ ಕಡಿಮೆಯಾಗಿ ಹೋಗಿದೆ. ಇದೇ ತಂತ್ರಜ್ಞಾನವನ್ನು ಬಳಸಿ ಒಬ್ಬ ಹೀರೋ ಡಬಲ್ ರೋಲ್, ತ್ರಿಬಲ್ ರೋಲ್ ಒಂದೇ ಪರದೆ ಮೇಲೆ ಕೂಡ ತೋರಿಸಲಾಗುತ್ತದೆ. ನೋಡಿದಿರಾ ಸ್ನೇಹಿತರೆ, ತಂತ್ರಜ್ಞಾನ ಎಷ್ಟು ಸುಧಾರಿಸಿದೆ ಅಂತ. ಇದೇ ಕಾರಣ ಪರದೆ ಮೇಲೆ ಸಿನಿಮಾಗಳು ಈಗ ಅಷ್ಟೊಂದು ವಿಜೃಂಭಿಸುತ್ತಿವೆ ಹಾಗೂ ಕೋಟಿ ಗಂಟಲೆ ಬಾಚುತ್ತಿವೆ. ಇದಕ್ಕೆಲ್ಲ ಕಾರಣ ನಮ್ಮ ಸಿನಿಮಾದವರು ಪಡುವಂತಹ ಕಷ್ಟ, ಅದಕ್ಕಿಂತ ಅವರು ಬಳಸುವಂತಹ ಆ ತಂತ್ರಜ್ಞಾನ ಹಾಗೂ ಅವರು ಓಡಿಸುವಂತಹ ಅವರ ತಲೆ. ಮುಂದಿನ ಬಾರಿ ನೀವು ಸಿನಿಮಾ ನೋಡಲು ಹೋದಾಗ ಈ ಎಲ್ಲ ತಂತ್ರಜ್ಞಾನವನ್ನು ಒಂದು ವೇಳೆ ನೀವು ತಲೆಯಲ್ಲಿಟ್ಟುಕೊಂಡರೆ ಆ ಸಿನಿಮಾ ನೀವು ಮಜಾ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಎಲ್ಲವನ್ನು ಮರೆತು ಆ ಸಿನಿಮಾ ಎಂಜಾಯ್ ಮಾಡಿ ಅನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಅಂಡ್ ಯು ಬೆಟರ್ ಟೇಕ್ ಕೇರ್.